ಧರಿಸಿದನು ಮುಡಿದನು ಕುಸುಮವನು ಮುಡಿದನು ಕುಸುಮವನು ಮಳಗಳ ಬೂದಿ ವಿನೋದದಿಂದಲೇ ಕುಂಕುಮ ಇಟ್ಟನು ವಿನೋದದಿಂದ ನೀರ ಕುಂಕುಮ ಇಟ್ಟನು ಕುಂಕುಮ ಇಟ್ಟನು ಕುಂಕುಮ ಇಟ್ಟನು ಕುಂಕುಮ
ಮಾಡುವುದು? ಏನು ಮಾಡುದು? ನೋಡಿ ನೋಡಿ ಆಯ್ತಾ? ಪರಿಚಯ ಆಯ್ತಾ ಯಾರು ಅಂತ? ಗೊತ್ತಾಗಲಿ. ಸುಂದರವಾದ ಹೆಣ್ಣು. ಸತ್ಯವಾಗಿ ಹೇಳಿ, ಈ ಮುಖ ಯಾರ ಹಾಗೆ ಕಾಣುತ್ತದೆ ಹೇಳಿ? ಒಂದು ಹೆಣ್ಣಿನ ಮುಖ. ಹೆಣ್ಣು ಹೌದು. ಪರಿಚಯ ಆಗಿಲ್ವ? ಆಗ್ಲಿ. ನಾನು ಬರುವಾಗಲೇ ಹೇಳಿದ್ರು ರಾಧೆ 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 ಅಂತ. ಹೌದು ಹೌದು, ರಾಧೆ. ಅವರು ಹೇಳುವಾಗ ಒಮ್ಮೆ ಉಸಿರು ಬಿಡೋಣ ಅಂತ ಆಯ್ತು. ಯಾಕೆ ಹೇಳಿ? ಯಾಕೆ? ಇದು ರಾಧೆ ಅಲ್ಲ, ಮತ್ತೆ ಇದು ರಾಧೆ ಅಂತ ವೇಷ ಮಾಡಿದ್ದು. ರಾಧೆಯ ವೇಷ. ರಾಧೆಯ ವೇಷ. ಏನು ಈ ವೇಷದಲ್ಲಿ ವಿಶೇಷ? ವಿಶೇಷ ಉಂಟು, ಗುಟ್ಟು ಉಂಟು. ಸತ್ಯ ಹೇಳ್ಬೇಕಾ? ಒಳಗೆ ಬೇರೆ ಹೊರಗೆ ಬೇರೆ. ಅಯ್ಯಯ್ಯೋ. ಹೌದು ಹೌದು. ಒಳಗಿರೋದು ಯಾರು? ಶ್ರೀಕೃಷ್ಣ ಪರಮಾತ್ಮ. ಹೊರಗೆ ಕಾಣುವುದು ಯಾರು? ರಾಧೆಯ ಹಾಗೆ. ಇದು ದೇವರ ವೇಷ ಸ್ವಾಮಿ. ದೇವರ ವೇಷ. ಈ ವೇಷ ಯಾಕೆ ಹೇಳಿ? ನಮೋ ನಮಃ. ನೋಡಿ, ಅದಕ್ಕೆ ಹೇಳು. ಈ ವೇಷ ಯಾಕೆ? ಇದು ಮೋಸ ಮಾಡುವುದಕ್ಕೆ ಸ್ವಾಮಿ. ವೇಷ ಮೋಸ ಮಾಡುವುದು. ಹೌದು ಹೌದು ಹೌದು. ಮೋಸ ಮಾಡುವವರೆಲ್ಲ ವೇಷಧಾರಿಗಳು. ಅಯ್ಯೋ, ಹಾಗೆ ಹೇಳಬೇಡಿ. ವೇಷಧಾರಿಗಳೆಲ್ಲ ಮೋಸಗಾರರಲ್ಲ. ನಮಗಾಗುವಂತಹ ಮೋಸವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ಕೆಲವೊಮ್ಮೆ ವೇಷ ಮಾಡಬೇಕಾಗ್ತದೆ. ಈ ವೇಷ ಯಾರಿಗಾಗಿ ಹೇಳಿ? ಯಾರಿಗೆ? ಆ ಚಂದ್ರಾವಳಿ ಹಾಗೂ ಚಂದ್ರಗೋಪನಿಗೆ ಬೇಕಾಗಿ. ಆ ಚಂದ್ರಾವಳಿಗೊಂದು ಅಹಂಕಾರ ಉಂಟು, ರೂಪದ ಮತ. ನಾನೇ ಸುಂದರ ಎನ್ನುವ ಹಾಗೆ. ಅವನಿಗೂ ಹಾಗೆ ಒಂದು ರೀತಿಯ ಅಹಂಕಾರ. ಆ ಅಹಂಕಾರವನ್ನು ಇಳಿಸಬೇಕಂತಹ ಕಾರಣಕ್ಕೆ ಬೇಕಾಗಿ ವೇಷ ಮಾಡಿಕೊಂಡದ್ದು. ನನಗೆ ಇವತ್ತೊಂದು ಸ್ಪಷ್ಟವಾಗಿ ಅರ್ಥ ಆಯ್ತು ಸ್ವಾಮಿ. ಯಾವ ವೇಷ ಆದ್ರೂ ಆದೀತು, ಈ ಸ್ತ್ರೀ ವೇಷ ಉಂಟಲ್ಲ, ಯಾಕೆ ಬಹಳ ಕಷ್ಟ ಆಗುವುದು. ಯಾಕೆ ಅಂತ ಕೇಳ್ತೀರಾ? ಅದರಲ್ಲಿಯೂ ಗಂಡು ಮಕ್ಕಳು ಹೆಣ್ಣು ವೇಷ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತದೆ. ಹೌದು ಹೌದು. ಒಂದು ರೇಖೆ ಆಚೆ ಈಚೆ ಆದ್ರೆ ಹೆಣ್ಣು ಹೋಗಿ ಬೇರೆ ಆಗುತ್ತದೆ. ಮಾತ್ರ ಅಲ್ಲ, ನನಗೆ ಯಾವುದೂ ಕಷ್ಟ ಆಗಲಿಲ್ಲ. ಈ ಸೀರೆ ಉಡುವ ಕೆಲಸ ಉಂಟಲ್ಲ, ಅದು ಮಾತ್ರ ಬಹಳ ಕಷ್ಟ ಆಗ್ತದೆ. ನಾನು ಈ ಕಡೆ ನೆರೆಗೆ ಹಿಡಿದ್ರೆ ಆ ಕಡೆಯಿಂದ ಜಾರಿಕೊಳ್ಳುವುದು, ಆ ಕಡೆಯಿಂದ ನೆರೆಗೆ ಹಿಡಿದ್ರೆ ಈ ಕಡೆಯಿಂದ ಜಾರಿಕೊಳ್ಳುವುದು. ಹೇಗೋ ಕಷ್ಟಪಟ್ಟು ಸೀರೆ ಉಟ್ಟಿದ್ದೇನೆ. ಬಹುಶಃ ಹೆಣ್ಣು ಮಕ್ಕಳು ಸೀರೆ ಬೇಡ ಅಂತ ಇದಕ್ಕೆ ಹೇಳುವುದು. ಸುಲಭ ಆಗ್ತದಲ್ಲ ಹಾಕಿಕೊಳ್ಳುವುದಕ್ಕೆ. ಸತ್ಯ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ನಿಜವಾದ ಸಂಸ್ಕಾರ ಬರಬೇಕಾ? ಅವರು ಸೀರೆ ಉಡಬೇಕು. ಯಾಕೆ ಹೇಳಿ? ಬೇರೆ ಉಡುಗೆ ತೊಟ್ಟು ಕೆಲವೆಲ್ಲ ಹೆಣ್ಣು ಮಕ್ಕಳು ಹೋಗುವುದು ದಸ ಬಸ ದಸ ಬಸ. ಇನ್ನು ಕೆಲವರು ಹಾಗಲ್ಲ ಸ್ವಾಮಿ, ಕಾಲ ಮೇಲೆ ಕಾಲು ಹಾಕೊಳ್ಳುವುದು, ಕಲ್ಲಾಡಿಸುವುದು. ನೋಡುವ ಸೀರೆ ಉಟ್ಟು ಹಾಗೆ ಮಾಡ್ಲಿ ಆಗುವುದಿಲ್ಲ. ನಿನ್ನ ವ್ಯಾಪ್ತಿ ಇಷ್ಟೇ, ನಿನ್ನ ಅಳತೆ ಇಷ್ಟೇ ತೋರಿಸಿಕೊಡುವುದು ಸೀರೆ ಸ್ವಾಮಿ. ನಿಮ್ಮಲ್ಲೊಂದು ಕಳಕಳಿಯ ವಿನಂತಿ. ಏನು? ಎಲ್ಲಿಗಾದ್ರೂ ಕಾರ್ಯಕ್ರಮಕ್ಕೆ ಹೋಗುವಾಗ ಹೆಂಡತಿಗೊಂದು ಜೋರು ಮಾಡಬೇಡಿ. ಆಯ್ತೇನೆ? ನೀವು ಮಾಡುವುದಿಲ್ಲ. ಇಲ್ಲ, ಆ ಕಾಲ ಮುಗಿದು ಹೋಯ್ತಲ್ಲ. ನಾನು ಇದ್ದವರಿಗೆ ಹೇಳುವುದು. ಯಾಕೆ ಹೇಳಿ? ಹೆಣ್ಣು ಮಕ್ಕಳ ಕಷ್ಟ ಅಂತ ಗೊತ್ತಾಗಬೇಕಾ? ಪ್ರತಿಯೊಬ್ಬರು ಗಂಡು ಮಕ್ಕಳು ಸೀರೆ ಉಡಬೇಕು, ಆಗ ಗೊತ್ತಾಗ್ತದೆ ಕಷ್ಟ ಉಂಟು ಅಂತ. ಹಾಗಾಗಿ ಹೇಳಿದ್ದು. ಹೇಗೆ ಶೃಂಗಾರ ಒಳ್ಳೇದಾಗಿದೆ? ನೋಡಿದ್ರ? ಕೂದ ಚೆನ್ನಾಗಿ ಬಾಚಿದ್ದೇನೆ, ಜಡೆ ಹೆಣಿದಿದ್ದೇನೆ, ನಾಮ 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 ಹೇಗಾಗಿದೆ? ಒಳ್ಳೇದಾಗಿದೆ. ನನ್ನ ನಾಮ ಹಾಕಿದ್ದದ ಕಸ್ತೂರಿ ತಿಲಕ. ಕೆಲವೆಲ್ಲ ಹೆಣ್ಣು ಮಕ್ಕಳು ಶೃಂಗಾರ ಮಾಡಿಕೊಳ್ಳುವುದು ಹೇಗೆ? ಬಿಳಿ ಸೀರೆ ಉಡುವುದು, ಬಿಳಿ ಕುಪ್ಪಸ, ಅವರು ಹಾಕುವಂತಹ ಪಾದರಕ್ಷೆಯಿಂದ ಹಿಡಿದು ಅವರು ಧರಿಸುವಂತಹ ತಿಲಕದವರೆಗೆ ಎಲ್ಲ ಬಿಳಿ. ಕೇಳಿದ್ರೆ ಹಿಡಿದು ಹೊಂದಾಣಿಕೆ ಅಂತ, ಕರ್ಮ ಹೊಂದಾಣಿಕೆ. ಅದು ಕಾಣುವುದು ಹೇಗೆ? ಅದು ಕೊಕ್ಕರೆಗೆ ಸ್ವಾಮಿ. ಇನ್ನು ಕೆಲವರಿದ್ದಾರೆ, ಕಪ್ಪು ಸೀರೆ ಉಡುವುದು, ಕಪ್ಪು ಕುಪ್ಪಸ ಹಾಕಿಕೊಳ್ಳುವುದು. ಅದು ಕಾಣುವುದು ಹೇಗೆ? ನೋಡಿ ಎಷ್ಟು ಒಳ್ಳೆ ಅನುಭವ, ನೋಡಿದ್ದೀರಲ್ಲ? ಅದು ಕಾಗೆ. ಇನ್ನು ಕೆಲವು ಹೆಣ್ಣು ಮಕ್ಕಳಿದ್ದಾರೆ, ಅವರಲ್ಲಿ ಆಭರಣ ಇಲ್ಲ ಇದ್ರು ಕೂಡ ಪಕ್ಕದ ಮನೆಯಲ್ಲಿ ಕೇಳಿಕೊಳ್ಳುವುದು. ಒಂದು ಕಾರ್ಯಕ್ರಮ ಉಂಟು, ನಾನು ಹಾಕಿಕೊಳ್ಳುತ್ತೇನೆ, ಆಮೇಲೆ ಬಂದು ಕೊಡ್ತೇನೆ ಅಂತ. ಅದು ಹಾಕುವುದಲ್ಲ. ನೋಡಿ ಎಷ್ಟು ಮಂದಿಗೆ ಅನುಭವ ಆಗಿದೆ. ಹೌದು ಹೌದು ಹೌದು. ಅದು ಹಾಕುವುದಲ್ಲ, ಅದು ಹೇರಿಕೊಳ್ಳುವುದು ಸ್ವಾಮಿ. ಅದು ಕಾಣುವುದು ಹೇಗೆ? ಅದು ಅಂಬಾರಿಯ ಸ್ವಾಮಿ. ನಾನು ಹಾಗಲ್ಲ, ಎಷ್ಟು ಬೇಕೋ ಅಷ್ಟು ಶೃಂಗಾರವನ್ನು ಮಾಡಿಕೊಂಡಿದ್ದೇನೆ. ಮತ್ತೊಂದು, ಈ ವೇಷ ಮಾಸು ಮೊದಲು ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ನಿಮ್ಮಲ್ಲೊಂದು ಗುಟ್ಟು ಸ್ವಾಮಿ. ಏನು? ಚಂದ್ರಾವಳಿ ರಾಧೆಯನ್ನು ಕಾಣಬೇಕು, ಆದ್ರೆ ರಾಧೆ ಚಂದ್ರಾವಳಿ ನೋಡಬಾರದು. ಅದು ಹೇಗೆ? ಅರ್ಥ ಆಗಿಲ್ವಾ? ನಿಮಗೆ ಅರ್ಥ ಆಗಬೇಕಾ? ಸಿಂಧು ಗ್ರಾಮಕ್ಕೆ ಬನ್ನಿ.